ತೊಕ್ಕೋಟು ಒಳಪೇಟೆ ಗುಲಾಂ ಆಲಿಯೇರಿನ ಇಲ್ಲಲಿರ್ದು ಅಳೆಕಲ ಮುಖ್ಯ ತಾದಿಮುಟ್ಟದ ಕಾಂಕ್ರೀಟೀಕರಣದ ಕಾಮಗಾರಿಲು ಶಾಸಕರು ಶ್ರೀ ಯುಟಿ ಖಾದರ್ನ ನೇತೃತ್ವದ ಅಲ್ಪಸಂಖ್ಯಾತ ನಿಧಿರ್ದು 5 ಲಕ್ಷ ಅನುದಾನಡು ಆಯರ ಉಂಡು. ಈ ಕಾಮಗಾರಿಗೂ ಶಂಕುಸ್ಥಾಪನೆ ಶುಕ್ರವಾರ ನಡೆತನದು. ಶಾಸಕರು ಶ್ರೀ ಯುಟಿ ಖಾದರ್ ಶಿಲಾನ್ಯಾಸ ನಡಪಾಯರು. ಈ ತಾದಿ ಮುಖ್ಯ ತಾದಿ ಆಯ್ನೆರ್ದಾತ ಸುಸಜ್ಜಿತವಾದ ಮಲ್ಪರೆ ಇನಿ ಶಿಲಾನ್ಯಾಸ ನಡಪಾದ ಜನಕ್ಲು ಸಹಕಾರ ಕೊರಡು ಪಣದು ಶಾಸಕರು ಯುಟಿ ಖಾದರ್ ಕೇನೊಂಡಿರು. ಅಲೆಕಲ ಮಂಚಿಲ ಮಾರ್ಗತಲೆ ಮತ್ತು ರಾಣಿಪುರ ನಮ್ಮ ಹುಲಿಯ ಈ ಪ್ರದೇಶಕ್ಕೆ ಹೋಗುವಂಥ ಒಂದು ಪ್ರಮುಖವಾದ ರಸ್ತೆ. ಈ ರಸ್ತೆಯಲ್ಲಿ ಹಿಂದೆ ಸರ್ದಾರ್ ನಾನು ಪ್ರಥಮ ಬಾರಿ MLA ಆಗಿದ್ದಾಗ ಕಾಂಕ್ರೀಟೀಕರಣಗೊಳಿಸುವ ಕೆಲಸ ಮಾಡಿ 2010ರಲ್ಲಿ. ತದನಂತರ ಈ ರಸ್ತೆಯನ್ನು ಕೆಲವೊಂದು ಕಡೆ ಹದಗೆಟ್ಟ ಕಾರಣ ಮತ್ತು ಸುಸಜ್ಜಿತವಾದ ಒಂದು ಮುಖ್ಯ ರಸ್ತೆ ಆದ ಕಾರಣ ಈ ರಸ್ತೆಯನ್ನು ಸುಸಜ್ಜಿತ ವ್ಯವಸ್ಥೆ ಮಾಡಲಿಕ್ಕೆ ಈಗ 50 ಲಕ್ಷ ರೂಪಾಯಿ ಯೋಜನೆಯಲ್ಲಿ ನಾವು ಈಗಾಗಲೇ ಕೆಲಸಕ್ಕೆ ಶಂಕುಸ್ಥಾಪನೆ ನಾವು ಮಾಡ್ತಾ ಇದ್ದೇವೆ. ಜನಸಾಮಾನ್ಯ ಎಲ್ಲ ತಮ್ಮ ಸಹಕಾರ ಕೊಡುವಂಥ ವಿಚಾರ ಇವತ್ತು ಮಾಡಬೇಕು. ಒಂದು ಅತ್ಯುತ್ತಮವಾದ ರಸ್ತೆ ಭವಿಷ್ಯ ಎಲ್ಲರಿಗೂ ಪ್ರಯೋಜನ ಆಗುವಂಥ ವಿಚಾರ ಆಗಬೇಕು ಹೇಳಲಿಕ್ಕೆ ನಾನು ಬಯಸಿ ಎಲ್ಲ ಶುಭಾಶಯ ಸಲ್ಲಿಸ್ತೇನೆ. ನಗರಸಭಾ ಸದಸ್ಯರು ಅಯೂಬ್ ಮಂಚಿಲ, UA ಇಸ್ಮಾಯಿಲ್, ಬಾಜಿಲ್ ಡಿಸೋಜಾ, ಅಸ್ಗರ್ ಅಲಿ, ಅಬ್ದುಲ್ ಅಜೀಜ್ ಗೋಡೆ, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರು ಶ್ರೀ ಈಶ್ವರ್ ಉಳ್ಳಾಲ್, ಶ್ರೀ ಅರುಣ್ ಉಳ್ಳಾಲ್, ಸಫರ್ ಸ್ಪೋರ್ಟ್ಸ್ ಕ್ಲಬ್ದ ಅಧ್ಯಕ್ಷರು ನಜೀರ್ ಹುಸೇನ್, ಅಳೆಕಲ ಸ್ಪೋರ್ಟ್ಸ್ ಅಸೋಸಿಯೇಷನ್ದ ಅಧ್ಯಕ್ಷರು ಉಮರ್, ಬಿ ಬಾಯ್ಸ್ ಕ್ಲಬ್ದ ಅಧ್ಯಕ್ಷರು ಕಬೀರ್ ಅಳೆಕಳ, ಮಂಚಿಲ ಮಸೀದಿದ ಮಾಜಿ ಅಧ್ಯಕ್ಷರು ಬಾಬಾ ಹಾಜಿ, ಅಳೆಕಲ ನಮ್ಮೂರ ಧ್ವನಿತ ಮುಖ್ಯಸ್ಥರು ಸಮೀರ್ ಆರ್ಕೆ, ಅಶ್ಫಾಕ್ ಅಳೆಕಳ, ಜಾಫರ್ UN, ಉಮರ್ ಕುನಿ, ಮನ್ಸೂರ್ UN, ಶರೀಫ್ ಮಂಚಿಲ, ರೆಹಮಾನ್ ರಿಕ್ಷಾ, ಮಿಸ್ಬಾ ಮಂಚಿಲ, ಜಲೀಲ್ ಮಂಚಿಲ, ಗುಲಾಂ ಆಲಿ, ಅನ್ವರ್ ಖಾದರ್, ಅರುಣ್ ಮಾರ್ಗತಲೆ, ಬ್ಯಾಪ್ಟಿಸ್ಟ್ ಮಾರ್ಗತಲೆ, ಜಾಫರ್ ಮಂಚಿಲ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡುತ್ತಿದ್ದಾರೆ. ಒಂದೇ ಹೊರತು ಆಳೆಕಲ ಮಸೀದಿ ಕೈತಲ್ದ ಡ್ರೈನೇಜ್ ತೋಡನು ಶಾಸಕರು ವೀಕ್ಷಣೆ ಮಾಡ್ತಾರೆ. ತೊಕ್ಕೋಡು ಉಲಪೇಟದ ಮಂಚಿಲ ರೈಲ್ವೆ ಸ್ಟೇಷನ್ ತಾದಿದ ಡಾಮರೀಕರಣದ ಬೇರೆಲು ಆಯ್ರೈತದ ಇಂದೆಲ್ಲ ಶಾಸಕರು ಪರಿಶೀಲನೆ ಮಾಡ್ತಾರೆ. ನೀವು ರೈಲ್ವೆ ಲೆಟರ್ ಬರೀರಿ ನಿಮ್ಮ ಲ್ಯಾಂಡಿಗೆ ಪಬ್ಲಿಕ್ ಎಲ್ಲ ಅಸಂಪ್ಷನ್ ಏನಿಂದ ಬರ್ತಂತ ಹೇಳಿ ನೀವು DC ಗೆ ಬರೋದು, DC-ಯಿಂದ ನಮ್ಮ ರೈಲ್ವೆ ಇವರಿಗೆ ಬರೀರಿ. ಅವ್ರು ಇಂಜಿನಿಯರ್ ಬರಬೇಕು, ಇಂಜಿನಿಯರ್ ಬರ್ತಾರೆ ಲಾಸ್ಟ್ ಹೇಳ್ತಾರೆ ಅಲ್ಲಿ ಮರ್ತು ಬಿಟ್ರೆ ಇಲ್ಲಾಂದ್ರೆ ನಾವು ಮಾಡಿಬಿಡ್ಬೇಕು. ಅಲ್ಲಿ ಅದು ಓಪನ್ ಮಾಡಿಬಿಡ್ಬೇಕು. ಈ ಕಣ್ಣಿ ಔಟ್ ಎಲ್ಲಿ ನೋಡಿ